ಈ ಪರಿಮಳಿಯವರೇ ರಮವನ್ನು ಸಂತೊಡನೆ ಗೆಲುವಾಗ ರಮವನ್ನು ಸಂತೊಡನೆ ಗೆಲುವಾಗ ಮಲಗುವರೆ ನೀನೆಲ್ಲ ಅಭಿಮನ್ಯ ಇಂಥ ಮಾತನ್ನು ನಾನು ಕೇಳಲಾರೆ ತಾಯೇ. ಕಬ್ಬಿಣದ ಸರಪಳಿಯಿಂದ ಅಭಿಮನ್ಯುನ ಬಂಧಿಸಿದ್ರು ಅದನ್ನ ಛೇದಿಸಿಕೊಂಡು ಹೋಗುವಂತ ಸಾಮರ್ಥ್ಯ ಅಭಿಮನ್ಯುನ ಪಾಲಿಗುಂಟು. ಆದ್ರೆ ಮಾತಿನ ಸರಪಳಿಯಿಂದ ನನ್ನನ್ನ ಕಟ್ಟುವ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ತಾಯೇ. ಯಾಕಮ್ಮ ನಿಮ್ಮ ಮಗ ಅಭಿಮನ್ಯುನ ಮನಸ್ಸು ಅಷ್ಟು ಕಠೋರ ಎನ್ನುವುದಾಗಿ ಭಾವಿಸಿಕೊಂಡೆಯಾ ತಾಯೇ? ಏನಮ್ಮ ಇದು? ಜಗತ್ತಿನ ಸಾಮಾನ್ಯ ಹೆಣ್ಣಾದ್ರೆ ಈ ರೀತಿಯಾಗಿ ಮಾತನಾಡಬಹುದಿತ್ತೋ ಏನು? ಆದ್ರೆ ನೀವಾದ್ರೂ ಯಾರಮ್ಮ? ಜಗತ್ತಿಗೆ ತಂದೆನಿಸಿಕೊಂಡಂತ ಶ್ರೀಕೃಷ್ಣ ಪರಮಾತ್ಮನ ತಂಗಿ. ಯುದ್ಧ ಎಂದರೆ ಅಪ್ಪ ಎಂದಂತ ಪಾರ್ಥನ ಮಾಡಲಿ ಅಷ್ಟೇ ಅಲ್ಲ ಅಮ್ಮ. ನನಗೆ ಅಪ್ಪಣೆಯನ್ನು ಕಡು ಹೋಗಿ ವಿಕ್ರಮವನ್ನ ಸೂರ್ಯಗೊಳ್ತೆ ಎನ್ನುವಂತ ಅಭಿಮನ್ಯುನ ತಾಯಿಯಾಗಿ ಇಂಥ ಮಾತನ್ನ ಆಡ್ತಾ ಇದ್ದೀರಲ್ಲ ಅಮ್ಮ. ಇದು ನಿಮ್ಮ ಪಾಲಿಗೆ ಸರಿಯಾದ ಹೇಳಿ ಅಮ್ಮ. ಯಾಕಮ್ಮ ನಿಮ್ಮ ತಲೆಯನ್ನು ನಾನು ಕಡಿಬೇಕೆ? ಅಂದು ಪರಶುರಾಮ ತಾಯಿಯ ತಲೆಯನ್ನ ಕಡಿದು ಮತ್ತೆ ಜೋಡಿಸಿದಂತೆ. ನನಗಂತ ಪರಿಸ್ಥಿತಿ ಬೇಡ ತಾಯೇ, ನನಗಂತ ಪರಿಸ್ಥಿತಿ ಬೇಡ ಅಮ್ಮ. ಅಮ್ಮ ನೀವು ನಿಮ್ಮ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತಾ ಇದ್ದೀರಾ. ಒಬ್ಬ ಮಗನಿಗೆ ತಾಯಿಯಾಗಿ ಈ ರೀತಿಯ ಮಾತನ್ನ ನೀವು ಆಡ್ತಾ ಇದ್ದೀರಾ. ಆದ್ರೆ ನನ್ನ ಸ್ಥಿತಿಯನ್ನ ಆಲೋಚನೆ ಮಾಡಿ ಅಮ್ಮ. ನಾನೊಬ್ಬ ನಿಮ್ಮ ಪಾಲಿಗೆ ಮಗನಿರಬಹುದು, ಆದ್ರೆ ಒಂದು ಹೆಣ್ಣಿಗೆ ಗಂಡ ಜೊತೆಯಲ್ಲಿ ಒಂದು ಮಾಂಸದ ಮುದ್ದೆ, ಅದಕ್ಕೆ ತಂದೆಯಾಗಬೇಕಾದವನಮ್ಮ ನಾನು. ಅಂತ ನಾನೇ ನನ್ನ ಕ್ಷೇತ್ರಕ್ಕೆ ಹೊರಟು ನಿಂತವ. ನನ್ನ ತಡೆದು ಈ ರೀತಿಯಾಗಿ ಮಾತನಾಡುವುದು ಸರಿಯಮ್ಮ. ಒಮ್ಮೆ ನಿಮ್ಮ ಚಿತ್ತವನ್ನ ರಣಕ್ಷೇತ್ರದತ್ತ ಗಮನ ಹರಿಸಿ ಅಮ್ಮ. ಅದ ಆ ಕಡೆಯಲ್ಲಿ ನೋಡಪ್ಪ, ಗಂಡನನ್ನ ಕಳೆದುಕೊಂಡಂತ ಹೆಣ್ಣು ತನ್ನ ಹಣೆಯಲ್ಲಿರುವಂತ ಕುಂಕುಮವನ್ನು ಅಳಿಸಿದ್ದಾಳೆ, ಕೈಯಲ್ಲಿರುವಂತಹ ಬಳೆಯನ್ನ ಒಡೆದಿದ್ದಾಳೆ. ಮಾತ್ರವಲ್ಲ, ಮುಡಿಯಲ್ಲಿರುವಂತಹ ಮಲ್ಲಿಗೆಯನ್ನ ಕಿತ್ತೆಸೆದು ಕೊರಳಲ್ಲಿರುವಂತಹ ಮಾಂಗಲ್ಯವನ್ನ ಹರಿದಿದ್ದಾಳೆ. ಈ ಕಡೆ ನೋಡಮ್ಮ, ಅಣ್ಣನನ್ನ ಕಳೆದುಕೊಂಡಂತ ತಂಗಿ. ಈ ಕಡೆ ನೋಡಮ್ಮ, ವೃದ್ಧಾಪ್ಯದಲ್ಲಿ ತಮ್ಮ ಪಾಲಿಗೆ ಸಹಾಯನಾಗ್ತದೆ ಭಾವಿಸಿಕೊಂಡಂತಹ ಮುದುಕ ದಂಪತಿಗಳು ಮಗನೇ ಮಗನೇ ಎಂಬುದಾಗಿ ಕೂಗ್ತಾ ಇದ್ದಾರೆ. ಅವರ ಕೂಗಿಗೆ ನಾನು ಇದ್ದೇನೆ ಹೇಳುವುದಕ್ಕೆ ಅವರ ಮಗನಿಲ್ಲ ಅಮ್ಮ. ಅಮ್ಮ ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನನಗೆ ಅಡಿಗಡಿಗೆ ಅಶ್ವಮೇಧದ ಫಲ. ಅಡಿ ಮುಂದಿಟ್ಟು ಆಯ್ತಮ್ಮ, ಹಿಂದಿಡಲಾರೆ. ಹಾಗೆ ಒಂದು ಮಾತನ್ನು ನಾನು ಹೇಳ್ತೀನಮ್ಮ. ಒಂದೊಮ್ಮೆ ನನ್ನೆಡಿಕೆ ಎತ್ತಿ ನಾನು ಗೆದ್ದಿ ಅಂತಾದ್ರೆ ನಾಳೆಯ ದಿನ ಎಲ್ಲರನ್ನ ಕರೆಸಮ್ಮ, ವಿಜಯೋತ್ಸವವನ್ನು ಆಚರಿಸಿ. ಒಮ್ಮೆ ನಿನ್ನೆಡಿಕೆ ಅಂತ ನಾನು ಸತ್ಯ ಅಂತ ಆದ್ರೆ ಆಕಾಶವನ್ನು ನೋಡಮ್ಮ, ನಕ್ಷತ್ರ ಆಗಿ ನಿನ್ನನ್ನು ನಾನು ನೋಡ್ತಾ ಇದ್ದೇನೆ. ಒಂದು ಕಣ್ಣೀರ ಹನಿಯನ್ನ ಸುರಿಸಿ ನನಗೆ ಶ್ರದ್ಧಾಂಜಲಿ ನೀಡಮ್ಮ. ಅದು ಈ ವೀರ ಯೋಧನಿಗೂ ಗೌರವವೆನ್ನುವುದಾಗಿ ಭಾವಿಸಿಕೊಳ್ತೇನೆ. ಹೋಗಬೇಕಮ್ಮ, ನಾನು ಹೋಗ್ತೇನೆ. ನಾನು ಬೇಡು ನಿಮ್ಮಲ್ಲಿ ಒಂದು ಆಶೀರ್ವಾದ ನೀಡಮ್ಮ. Chira